ಹರೇ ಕೃಷ್ಣ ಎಲ್ರಿಗೂ. ಎಲ್ಲಿದ್ರೆ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ರು ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತೆ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆಯ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭೋ ನಿತ್ಯಾನಂದ ಪ್ರಭು ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಅದ್ವೈತ ಗದಾಧರ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ
ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಹರಿ ಹರಿ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ಇಸ್ಕಾನ್ ಶ್ರೀ ಮಾತಾಜಿ. ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು 43ನೇ ಶ್ಲೋಕದವರೆಗೂ ತಿಳ್ಕೊಂಡಿದ್ವಿ. ಸೊ ಇವತ್ತು 44ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 44ನೇ ಶ್ಲೋಕ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವಾಮಹಂ ಈಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆ ತಸ್ಮಾತ್ ಪ್ರಣಮ್ಯ, ವ್ಯಂಜನ ಇದೆ, ಪ್ರಣಮ್ಯ ಪ್ರಣಿಧಾಯ ಕಾಯಂ ಹಾಗೆ ಬರುತ್ತೆ. ಪ್ರಸಾದಯೇ ತ್ವಾಮಹಂ ಈಶಮೇಢ್ಯಂ, ಇದನ್ನ ಬಿಡಿಸಿದಾಗ ತ್ವಾಂ ಅಹಂ ಈಶಂ ಈಢ್ಯಂ ಅಂತ ಆಗತ್ತೆ. ಸೊ ನೀವು 2 ಪದ ಮಾಡ್ಬೋದು. ತ್ವಾಮಹಂ ಒಂದು, ಆಮೇಲೆ ಇನ್ನೊಂದು ಈಶಮೀಢ್ಯಂ. ಈಶಮೀಢ್ಯಂ ದೀರ್ಘ ಇದೆ, ಈಶಮೀಢ್ಯಂ ಅಥವಾ ಈಶಂ ಈಢ್ಯಂ ಅಂತ ನಡೆಯುತ್ತೆ. ಪಿತೇವ, ಪಿತೇವ ಅಂತ ಎಲ್ಲಿ ಹೇಳ್ತಾರೆ 2 ಪದಗಳು ಆಗುತ್ತೆ. ಪಿತಾ ಇವ ಅಂತ ಹೇಳಿ. ಸೊ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹು, ಕ್ಯೂ ಇದೆ ನೋಡಿ, ದೊಡ್ಡ ಖ ಇದೆ ಮತ್ತೆ ಉ ಸ್ವರ ಕೂಡಿದೆ ಅಲ್ಲ. ಸೊ ಅದು ಹಾಗೇನೆ ವಿಸರ್ಗ ಉಚ್ಚಾರಣೆ ಆಗತ್ತೆ. ಸಖ್ಯುಹು, ಹ ಅನ್ನೋದೇನಿದೆ ಹೂ ಅಂತ ಬರುತ್ತೆ. ಸಖ್ಯುಹು ಪ್ರಿಯ ಪ್ರಿಯಾಯಾರ್ಹಸಿ, ಇದನ್ನ ಬಿಡಿಸಿದಾಗ ಪ್ರಿಯಾಯಾಹ ಅರ್ಹಸಿ ಆಗತ್ತೆ. ಕೂಡಿ ಪ್ರಿಯಾಯಾರ್ಹಸಿ, ಓಕೆ, ಪ್ರಿಯಾಯ ಅರ್ಹಸಿ ಅಂತಾನು ಅನ್ಬೋದು. ದೇವ ಸೋಢುಂ, ಇದ್ರ ಒಂದು ಅರ್ಥ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ. ತಸ್ಮಾತ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಅದರಿಂದ ಅಂತ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಏನಿದೆ, ಈ ಒಂದು ಇಡೀ ವಿಶ್ವಕ್ಕೆ ಚರಾಚರನಾಗಿದೀಯಾ ನೀನು, ತಂದೆ ನೀನೇ, ಎಲ್ಲ ಪೂಜ್ಯ ಆಗಿದ್ದೀಯಾ, ಪರಮ ಗುರು ಆಗಿದ್ದೀಯಾ, ನಿನ್ಗೆ ಸಮಾನನಾದವ್ರು ಯಾರು ಇಲ್ಲ. ಓಕೆ, ಮತ್ತೆ ಅದ್ರದಿಂದ ನೀ ಅಪರಿಮಿತನಾಗಿದ್ದೀಯಾ. ಸೊ 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಹೇಳಿದ ಅರ್ಜುನ. ಮತ್ತೆ ಮುಂದುವರಿಸ್ತಾ ಅದರಿಂದ ಪ್ರಣಮ್ಯ ಪ್ರಣಿಧಾಯ ಕಾಯಂ, ನನ್ನ ದೇಹವನ್ನ ನೆಲಕ್ಕೊರಗಿಸಿ ನಮಸ್ಕರಿಸ್ತಾ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ನೆಲಕ್ಕೆ ಒರಗಿ ನಮಸ್ಕರಿಸೋದು ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇರುವಂತದ್ದು. ಸೊ ನಾನು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ನಿನ್ಗೆ ಗೌರವಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಪ್ರಸಾದೇ ತ್ವಾಮಹಂ ಈಶಮೇಢ್ಯಂ, ಸೊ ನಾನು ನಿನ್ಗೆ ದಯೆ ಬೇಡ್ತೇನೆ. ಪ್ರಸಾದ ಮೀಡ್ಯಂ ಅಂದ್ರೆ ದಯೆ, ನಿನ್ನ ಹತ್ರ ನಾನು ಬೇಡ್ತಾ ಇದ್ದೇನೆ. ಅಹಂ ಈಶಮೇಢ್ಯಂ, ಹೇಗೆ, ಯಾಕೆ ನೀನ್ ಪರಮ ಪ್ರಭು ಆಗಿದೀಯಾ, ಪೂಜನೀಯನಾಗಿದ್ದೀಯಾ. ಪಿತೇವ ಪುತ್ರಸ್ಯ ಸಖ್ಯವೇ ಸಖ್ಯುಹು, ನೀನು ಈ ತಂದೆಯ ಮಗನ ಒಂದು ಉದ್ದಟತನವನ್ನ, ಸ್ನೇಹಿತನ ಮಾಡುವಂತಹ ಒಂದು ಅಧಿಕ ಪ್ರಸಂಗ ಹೀಗೆ ಹೇಳ್ತಾ ಇರುವಂತದ್ದು. ಪಿತೇವ ಪುತ್ರಸ್ಯ, ಪಿತೇವ ಅಂದ್ರೆ ಪಿತಾ ಇವ ಅಂತೆ, ತಂದೆಯಂತೆ ಅಂತ ಹೇಳ್ತಾ ಇರುವಂತದ್ದು, ಮಗನಂತೆ, ಮತ್ತೆ ಸ್ನೇಹಿತನಂತೆ, ಮಿತ್ರನೊಂದಿಗೆ ಹೇಗೆ ಇರ್ತಾರೋ ಆ ತರ ನೀನು ಅಂತ. ಪ್ರಿಯಾಯಾರ್ಹಸಿ, ಸೊ ಹಾಗೆ ನೀನು ಪ್ರಿಯಾಯಾರ್ಹಸಿ ಅಂದ್ರೆ ಇಲ್ಲಿ ಗಂಡ ಹೆಂಡತಿಗೆ ಹೇಳ್ತಾ ಇರುವಂತದ್ದು, ಅಥವಾ ಪ್ರಿಯತಮೆಗೆ ಹೇಳ್ತಾ ಇರುವಂತದ್ದು. ಪ್ರಿಯ ಮತ್ತೆ ಪ್ರಿಯಕರ ಹೇಗೆ ಸಲಿಗೆಯಿಂದ ಇರ್ತಾರೋ
ತಂದೆ ಮಗ ಹೇಗೆ ಉದ್ದಟತನದಿಂದ ಇರ್ತಾರೋ, ಸ್ನೇಹಿತ ಮತ್ತೆ ಸ್ನೇಹಿತರಿಬ್ರು ಕೂಡ ಹೇಗೆ ಅದಕ್ಕೆ ಪ್ರಸಂಗಿಗಳಾಗಿರ್ತಾರೋ. ಸೊ ದೇವ ಸೋಢುಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಹೀಗೆ ಆ ನೀನಿದ್ದೀಯಾ, ನೀನು ನಾನು ಮಾಡಿರಬಹುದಾದಂತ ತಪ್ಪುಗಳನ್ನ ಕ್ಷಮಿಸುವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸಹಿಸುವಂತೆ ಅಂದ್ರೆ ಇಲ್ಲಿ ಒಂದು ಸಾದೃಶ್ಯ ಕೊಟ್ಟಿದ್ದಾರೆ. ಮಗ ಮಾಡಿರುವಂತ ತಪ್ಪನ್ನ ತಂದೆ ಹೇಗೆ ಕ್ಷಮಿಸ್ತಾನೋ, ಸ್ನೇಹಿತ ಮಾಡಿದಂತ ಪ್ರಸಂಗವನ್ನ ಒಬ್ಬ ಸ್ನೇಹಿತ ಹೇಗೆ ಕ್ಷಮಿಸ್ತಾನೋ, ಗಂಡ ಹೆಂಡತಿ ಸಲಿಗೆಯನ್ನ ಕೆಲವೊಮ್ಮೆ ಹೇಗೆ ಹೆಂಡತಿಗೆ ಗಂಡನಿಗೆ ಕ್ಷಮಿಸ್ತಾಳೋ, ಹೀಗೆ ನಾನು ಮಾಡಿರುವಂತ ತಪ್ಪುಗಳನ್ನ ನೀನು ಕ್ಷಮಿಸು ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮಾತಾಜಿ 4 ಜನರಿಗೆ ಹೇಳಿಸಿ. ಮಾತಾಜಿ ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ, ಲಕ್ಷ್ಮೀ ದೇವಿ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಂ ಈಶಮೇದ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸುಖ್ಯುಃ ಪ್ರಿಯಾಯರ್ಸಿ ದೇವ ಸೋಢುಂ. ಸಖ್ಯುಃ ಪ್ರಿಯಾಯಾರ್ಹಸಿ. ಪ್ರಿಯಾಯಾರ್ಹಸಿ. ಪ್ರಿಯಾರ್ಯಸಿ. ಯಾ ಆದ್ಮೇಲೆ ರ ಹೇಳ್ಬೇಕು. ಪ್ರಿಯಾಯಾರ್ ಆಮೇಲೆ ಹ ಹೇಳ್ಬೇಕು. ಪ್ರಿಯಾಯಾರ್ಹಸಿ. ಹರೇ ಕೃಷ್ಣ. ಶ್ಲೋಕ 40. ತಸ್ಮಾತ್ ಪ್ರಣಮ್ಯ ಪ್ರಣೀದಾಯ ಕಾಯಂ ಪ್ರಸಾದಯೇ ತ್ವಾಮಹಿ ಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಅದೃಷ್ಟ ಪೂರ್ವಂ ಋಷಿತೋಸ್ಮಿ. ಇಲ್ಲಿ 2 ಪದಗಳು ಬರುತ್ತೆ. ಋಷಿತ ಮತ್ತೆ ಅಸ್ಮಿ ಅವಗ್ರಹ ಇದೆ. ಋಷಿತ ಅಸ್ಮಿ ಋಷಿತೋಸ್ಮಿ ಹಾಗೆ ಹೇಳಿ ಕೂಡಿ. ದೃಷ್ಟ್ವಾ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಸುಮಂಗಲ ಮಾತಾಜಿ. ಭಯೇನ ಚ ಪ್ರವ್ಯಥಿತಂ ಮನೋ ಮೇ. ಪ್ರವ್ಯಥಿತಂ ಅಂತ ಕರೀತಾರೆ. ಪ್ರವ್ಯಥಿತಂ. ಭಯೇನ ಚ ಪ್ರವ್ಯಥಿತಂ ತಮೇ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಸೊ ಉಳಿದೆಲ್ಲ ಪದಗಳು ಹೇಗಿದೆಯೋ ಹಾಗೇನೆ ಇದೆ. ನೀವು ಸರಳವಾಗಿ ಹೇಳ್ಬೋದು. ಇದರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಅದೃಷ್ಟಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಅಂದ್ರೆ ಅದೃಷ್ಟಪೂರ್ವಂ ಅಂದ್ರೆ ಮೊದಲು ಎಂದಿಗೂ ಕೂಡ ಕಾಣದ ಒಂದು ಅಪೂರ್ವತೆ ಅಂತ ಹೇಳ್ತಾ ಇರುವಂತದ್ದು. ಪೂರ್ವಂ ಅಂದ್ರೆ ಹಿಂದೆಂದು ನೋಡದಂತ ಒಂದು ಅದೃಷ್ಟ.
ಋಷಿತೋಸ್ಮಿ ಅಂತ ಹೇಳ್ತಾ ಇದ್ದಾರೆ. ಋಷಿತಃ ಅಸ್ಮಿ ಅಂದ್ರೆ ಅದೇನು ನೋಡದೇ ಇರುವಂತಹದ್ದನ್ನ ನೋಡಿದ್ದೀನಲ್ಲ, ನಾನು ಆನಂದಗೊಂಡಿದ್ದೇನೆ. ಋಷಿತ ಅಂದ್ರೆ ಆನಂದ, ಹರ್ಷಿತನಾಗಿದ್ದೇನೆ. ಅಸ್ಮಿ ಅಂದ್ರೆ ಹರ್ಷಿತ ಆಗಿದ್ದೇನೆ ಅಂತ. ದೃಷ್ಟ್ವಾ, ಏಕೆ ಹರ್ಷಿತನಾಗಿದ್ದಾನೆ? ದೃಷ್ಟ್ವಾ, ಏನ್ ದೃಷ್ಟ್ವಾ? ದೃಷ್ಟ್ವಾ ಅಂದ್ರೆ ನೋಡಿ ಅಂತ. ಯಾರನ್ನ? ಆ ಒಂದು ಕೃಷ್ಣನ ರೂಪವನ್ನ ನೋಡಿದ ಮೇಲೆ, ಕಂಡು ಆನಂದಗೊಂಡಿದ್ದಾನೆ. ಆಮೇಲೆ ಭಯೇನ ಚ ಪ್ರವ್ಯಥಿತಂ ಮನೋಮೆ. ಭಯೇನ ಚ, ಭಯೇನಂದ್ರೆ ಭಯ, ಭಯದಿಂದ ಕೂಡ ಪ್ರವ್ಯಥಿತಂ ಮನೋಮೆ. ಪ್ರವ್ಯಥಿತಂ ಅಂದ್ರೆ ಶೋಭೆಗೊಳ್ಳುವಂಥದ್ದು ಅಥವಾ ಕಳವಳಗೊಳ್ಳುವಂಥದ್ದು ಅಂತ ಹೇಳ್ತೇವೆ. ಮನೋಮೆ ಪ್ರವ್ಯಥಿತಂ ಕಳವಳಗೊಂಡಿದೆ. ಏನ್ ಕಳವಳಗೊಂಡಿದೆ? ಮನೋಮೆ, ಮನೋ ಅಂದ್ರೆ ಮನಸ್ಸು, ನನ್ನ ಒಂದು ಮನಸ್ಸು ಕಳವಳಗೊಂಡಿದೆ. ಪ್ರವ್ಯಥಿತಂ ಮನೋಮೆ, ನನ್ನ ಮನಸ್ಸು ಕಳವಳಗೊಂಡಿದೆ. ತದೇವ ಮೇ ದರ್ಶಯ ದೇವರೂಪಂ. ತಥೇವ ಅಂತ ಕರೀತಾರೆ ಅದಕ್ಕೆ. ತಥೇವ ಅಂದ್ರೆ ಅದೇ ತಥೇವ. ತದೇವ ಅಂದ್ರೆ ತತ್ ಏವ. ಸೊ ಹಾಗಾಗಿ ಖಂಡಿತವಾಗಿಯೂ ಅಂತ ಹೇಳಿ. ದರ್ಶಯ ದೇವರೂಪಂ. ದರ್ಶಯ ಅಂದ್ರೆ ತೋರಿಸು. ಏನ್ ತೋರ್ಸೋದು? ದೇವರೂಪಂ ಅಂದ್ರೆ ನಿನ್ನ ಒಂದು ದೇವರೂಪ ಅಂತ ಹೇಳ್ತಾ ಇರುವಂತದ್ದು ಪ್ರಭುವೇ ರೂಪಂ ಅಂತ, ಅಥವಾ ಈ ಒಂದು ಮೊದಲು ಏನು ಕೃಷ್ಣನ ಒಂದು ರೂಪ ಇತ್ತಲ್ಲ, ಸೊ ಆ ರೂಪವನ್ನ ದೇವತ ಪರಮಪುರುಷನ ನಿನ್ನ ಪರಮಪುರುಷ ನಿನ್ನ ರೂಪವನ್ನ ಮತ್ತೆ ನನಗೆ ತೋರಿಸು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ತದೇವ ಮೇ ದರ್ಶಯ ದೇವರೂಪಂ, ಮತ್ತೆ ನನಗೆ ಆ ಒಂದು ರೂಪವನ್ನ ತೋರಿಸು. ಪ್ರಸೀದ ದೇವೇಶ ಜಗನ್ನಿವಾಸ. ಸೊ ಅದು ನೀ ತೋರಿಸಿದ್ರೆ ಏನಾಗುತ್ತೆ? ಕೃಪೆ ಮಾಡದ ಹಾಗಾಗುತ್ತೆ. ಕೃಪೆ ಮಾಡು ನನ್ ಮೇಲೆ. ದೇವದೇವೇಶ, ದೇವರ ದೇವನೇ. ಆಮೇಲೆ ಜಗನ್ನಿವಾಸ, ಜಗತ್ತಿನ ನಿವಾಸವಾದವನೇ ಅಥವಾ ಆವಾಸ ಸ್ಥಳವಾದವನೇ ಅಂತ ಹೇಳಿ ಕರೀತಾರೆ. ಒಟ್ಟಾರೆ ಇದು ಅರ್ಥ ಏನ್ ಕೊಡುತ್ತಂದ್ರೆ, ಓ ದೇವೇಶ, ದೇವರ ದೇವನೇ, ನೀನು ನನಗೆ ಎಂದೆಂದಿಗೂ ನೋಡದಂತಹ ಒಂದು ಅಪೂರ್ವವಾದಂತಹ ಒಂದು ವಿಶ್ವರೂಪವನ್ನ ನೀನು ನನಗೆ ತೋರಿಸಿದೆ. ಇದೊಂದು ಕಂಡು ನಾನು ಸಂತೋಷವಾಗಿದ್ದೇನೆ. ಆದ್ರೆ ಈ ಒಂದು ರೂಪವನ್ನ ನೋಡಿ ನನ್ನ ಮನಸ್ಸೇನಾಗಿದೆ? ಭಯಭೀತ ಆಗಿದೆ, ಅಸ್ಥಿರವಾಗಿದೆ. ಆದ್ರಿಂದ ದಯವಿಟ್ಟು ಕೃಪೆ ಮಾಡಿ ಸೊ ನಿನ್ನ ಒಂದು ಸೌಮ್ಯ ರೂಪವನ್ನ ತೋರಿಸು ಅಂತ ಅರ್ಥ ಇದೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ, ಕೃಷ್ಣ ಪ್ರಭುಜಿ ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಹೇಳಿ ಯಾರಾದ್ರೂ ಹೇಳಿ ಬೇಗ ಬೇಗ. ಶ್ಲೋಕ 45. ಅದೃಷ್ಟ ಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರಾವ್ಯಥಿತಂ ಮನೋಮೆ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಥ್ಯಾಂಕ್ ಯು ಮಾತಾಜಿ. ಶ್ಲೋಕ 45. ಅದೃಷ್ಟ ಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋಮೆ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅದೃಷ್ಟ ಹರೇ ಕೃಷ್ಣ. ಹೇಳಿ ಬೇಗ ಹೇಳಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ, ಕೃಷ್ಣ ಪ್ರಭುಜಿ ಹೇಳ್ಬೇಕ. ಅವ್ರು ಹೇಳ್ತಾರ ಮಾತಾಜಿ? ಅವ್ರು ಹೇಳೋದಾದ್ರೆ ಹೇಳಿ, ನೆಕ್ಸ್ಟ್ ನಾನು ಹೇಳ್ತೀನಿ. ಪ್ರಾಬ್ಲಮ್ ಇದೆ. ಅದೃಷ್ಟ ಪೂರ್ವಂ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಅದೃಷ್ಟ ಪೂರ್ವಂ ಋಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ
तदेव मे दर्शय देवरूपं प्रसीद देवेश जगन्निवास। हरे कृष्ण माता। ಹರೇ ಕೃಷ್ಣ ಮಾತಾಜಿ ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ. ಕಿರೀಟಿನಂ ಗದೇನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಇದರ ಒಂದು ಉಚ್ಚಾರಣೆ: ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ. ಇಲ್ಲಿ ದೃಷ್ಟುಂ ಇಲ್ಲ, ದ್ರಷ್ಟುಂ ಅಂತ ಇದೆ, ಅದರ ನೋಡಲು ಅಂತ ಹೇಳಿ. ದ್ರಷ್ಟುಂ ಅಹಂ ತಥೈವ ತೇನೈವ ರೂಪೇಣ. ತೇನೈವ ಅನ್ನೋದನ್ನ ಬಿಡಿಸಿದಾಗ ತೇನ ಏವ ಅಂತ ಬರುತ್ತೆ ಅಂತ ಕೂಡಿನೇ ಹೇಳಿ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಸೊ ಎಲ್ರಿಗೂ ಸರಳವಾಗಿದೆ. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಕಿರೀಟಿನಂ ಗದಿನಂ ಚಕ್ರ ಹಸ್ತಂ. ಕಿರೀಟಿನಂ ಅಂದ್ರೆ ಕಿರೀಟ ಧರಿಸಿರುವ, ಗದಿನಂ ಅಂದ್ರೆ ಗದೆ ಹಿಡಿದಿರುವ, ಚಕ್ರ ಹಸ್ತಂ ಅಂದ್ರೆ ಕೈಯಲ್ಲಿ ಚಕ್ರ ಹಿಡಿದವ ನಿನ್ನ ರೂಪ ಅಂತ ಹೇಳ್ತಾ ಇರುವಂಥದ್ದು. ಇಚ್ಛಾಮಿ ತ್ವಾಂ ದ್ರಷ್ಟುಂ ಅಹಂ ತಥೈವ. ಸೊ ಆ ಒಂದು ರೂಪವನ್ನ ನಾನು ನೋಡ್ಲು ಬಯಸ್ತೇನೆ. ತೇನೈವ ರೂಪೇಣ ಚತುರ್ಭುಜೇನ. ತೇನೈವ ಆ ಚತುರ್ಭುಜ ರೂಪದಲ್ಲಿ, ಅದೇ ಕಿರೀಟ್, ಆ ಒಂದು ಚತುರ್ಭುಜ ರೂಪದಲ್ಲಿ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೀಗೆ ಈ ಒಂದು ನಿನ್ನ ವಿಶ್ವರೂಪದಿಂದ ನೀ 4 ಭುಜಗಳುಳ್ಳಂತಹ ರೂಪಕ್ಕೆ ನೋಡ್ಲಿಕ್ಕೆ, ಆ ವಿಶ್ವರೂಪವನ್ನ ಬಿಟ್ಟು ಈ 4 ಭುಜಗಳ ರೂಪವನ್ನ ನೋಡ್ಲಿಕ್ಕೆ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇರುವಂತದ್ದು. ಸಹಸ್ರಬಾಹೋ ಭವ ವಿಶ್ವಮೂರ್ತೆ ಅಂದ್ರೆ ಇಲ್ಲಿ ಸಹಸ್ರಬಾಹು ಅಂದ್ರೆ 1000 ತೋಳುಗಳುಳ್ಳ ಒಂದು ವಿಶ್ವರೂಪ ಬದಲಾಗಿ ನಾನು 4 ಭುಜಗಳುಳ್ಳಂತಹ ರೂಪವನ್ನ ನೋಡ್ಲಿಕ್ಕೆ ಬಯಸ್ತೇನೆ ಅಂತ. ಸೊ ಸರಳವಾಗಿ ಸಿಂಪಲ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಓ ವಿಶ್ವರೂಪ, ನಾನು ಮತ್ತೆ ನಿನ್ನ ಈ ಒಂದು ಶುಭಕರವಾದಂತಹ ಚತುರ್ಭುಜ ರೂಪವನ್ನೇ, ಅಂದ್ರೆ ಕಿರೀಟ ಗದೆ ಚಕ್ರಗಳನ್ನ ಹಿಡಿದಿರುವಂತ ವಿಶ್ವರೂಪವನ್ನೇ ನೋಡ್ಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಹರಿಣಿಕಾ ಕೇರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೇವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹರೇ ಕೃಷ್ಣ. ಶ್ಲೋಕ ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 46. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಕಿರೀಟನಂ ಗದೀನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಸರಿ, ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ
ಪೂರ್ವಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ. ಇದನ್ನ ಬಿಡಿಸಿದಾಗ ತವ ಅರ್ಜುನ ಇದಂ ಅಂತ ಆಗುತ್ತೆ. ಕೂಡಿ ಹೇಳಿ. ತವ ಅರ್ಜುನೇದಂ ರೂಪಂ ಪರಂ ದರ್ಶಿತಂ. ಇದು ದರ್ಶಿತಮಾತ್ಮ ಯೋಗಾತ್. ಕೂಡಿ ಇದನ್ನ ಬಿಡಿಸಿದಾಗ ದರ್ಶಿತಂ ಆತ್ಮಯೋಗಾತ್ ಅನ್ನೋ 2 ಪದ ಬರುತ್ತೆ. ದರ್ಶಿತಂ ಆತ್ಮಯೋಗಾತ್ ಅಂದ್ರೆ ಅಲ್ಲಿ ಮಾ ಇದೆಯಲ್ಲ, ಅದನ್ನ ಮ ಹಿಂದಿನ ಪದಕ್ಕೆ ಹೋದಾಗ ಮ ವ್ಯಂಜನ ಆಗುತ್ತೆ, ಮುಂದಿನ ಪದಕ್ಕೆ ಆ ಆಗುತ್ತೆ. ದರ್ಶಿತಂ ಆತ್ಮ ಯೋಗಾತ್ ಆಗತ್ತೆ, ಮುಂದಿನ ಪದಕ್ಕೆ ಆ ಆಗತ್ತೆ. ಹಾಗಾಗಿ ದರ್ಶಿತಂ ಆತ್ಮಯೋಗಾತ್ 2 ಪದ ಮಾಡಿ. ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ. ವಿಶ್ವಂ ಅನಂತಂ, ಇಲ್ಲಿ ವಿಶ್ವಂ ಅನಂತ ಮಾಧ್ಯಂ ಅಂತ ಇದೆಯಲ್ಲ, ಇದನ್ನ ಬಿಡಿಸಿದಾಗ 2 ಪದಗಳಾಗತ್ತೆ. ವಿಶ್ವಂ ಅನಂತಂ, ವಿಶ್ವಂ ಅನಂತ ಮಾಧ್ಯಂ. ಯನ್ಮೇ ತ್ವದನ್ಯೇನ. ತ್ವದನ್ಯೇನ ಬಿಡಿಸಿದಾಗ ತ್ವತ್ ಅನ್ಯೇನ ಅಂತ ಆಗುತ್ತೆ. ಕೂಡಿ ಹೇಳಿ. ತ್ವದನ್ಯೇನ ನ ದೃಷ್ಟ ಪೂರ್ವಂ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ. ಒಂದು ನಿಮಿಷ. ಓಕೆ. ಮಾತಾಜಿ ಅರ್ಥ ಹೇಳ್ಬೇಕು ಮಾತಾಜಿ. ಕೇಳಿಸ್ತಾ ಇಲ್ಲ ನೆಟ್ವರ್ಕ್. ಹರೇ ಕೃಷ್ಣ ಮಾತಾಜಿ. ಏನು ಕೇಳ್ತಾ ಬ್ಯಾಟ್ರಿ ಲೋ ಆಗಿದೆ ಮಾತಾಜಿ. 1 ನಿಮಿಷ ಚಾರ್ಜಿಂಗ್. ಬ್ಯಾಟ್ರಿ ಲೋ ಆಗಿದೆ. ನಿಮಿಷ ಚಾರ್ಜಿಂಗ್ ಇಡ್ತೇನೆ. ಯಾವ್ದು ಯಾವ್ದು? ಹರೇ ಕೃಷ್ಣ. ಸರಿ, ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಮಯಾ ಪ್ರಸನ್ನೇನ ತವಾರ್ಜುನೇದಂ. ಭಗವಾನ್ ವಾಚ, ಭಗವಂತ ಹೇಳ್ತಾರೆ, ಮಯಾ ಪ್ರಸನ್ನೇನ. ಸೊ ಭಗವಂತ ಮಯ ಅಂದ್ರೆ ನನ್ನಿಂದ, ಪ್ರಸನ್ನೇನ ಪ್ರಸನ್ನವಾದಂತ, ತವ ಅರ್ಜುನೇದ ಅಂತ ಹೇಳ್ತಾ ಇರುವಂಥದ್ದು. ಸೊ ನಾನು ಪ್ರಸನ್ನನಾಗಿ ಏನ್ ಮಾಡ್ತಾ ಇದ್ದಾನೆ ಅರ್ಜುನೇದಂ ಅಂದ್ರೆ ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ಏನ್ ಮಾಡ್ತೇನೆ? ರೂಪಂ ಪರಂ ದರ್ಶಿತಂ ಆತ್ಮಯೋಗಾತ್. ಸೊ ನನ್ನ ಒಂದು ಈ ಪರಮ ವಿಶ್ವರೂಪವನ್ನ ನಿನಗೆ ತೋರಿಸಿದ್ದೇನೆ. ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ. ಸೊ ಈ ತೇಜೋಮಯಂ ಅಂತಂದ್ರೆ ತೇಜಮಯಂ ಅಂತ ಕರೀತಾರೆ. ಪ್ರಕಾಶಮಾನವಾದಂತಹ, ತೇಜೋಮಯವಾದಂತಹ ಈ ಆದಿ ರೂಪವನ್ನ ನಿನಗಿಂತ ಮೊದಲು ಯಾರು ನೋಡಿಲ್ಲ ಅಂತ ಹೇಳ್ತಾರೆ. ಒಂದು ತೇಜೋಮಯಂ ವಿಶ್ವಂ ಅನಂತ ಮಾಧ್ಯಂ. ಯನ್ಮೇ ತ್ವದನ್ನೇನ ನ ದೃಷ್ಟ ಪೂರ್ವಂ. ಯನ್ಮೇ ತ್ವದನ್ನೇನ. ಯನ್ಮೇ ಅಂತಂದ್ರೆ ಇಲ್ಲಿ ಯತ್ ಮೇ ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ನನ್ನ ಈ ರೂಪವನ್ನ ತ್ವತ್ ಅನ್ಯೇನ, ನಿನ್ನನ್ನ ಬಿಟ್ಟು ಉಳಿದವ್ರು ಯಾರು ಕೂಡ ನ ದೃಷ್ಟ ಪೂರ್ವಂ, ಹಿಂದೆ ಯಾರು ನೋಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಓಕೆ ಪ್ರಿಯ ಅರ್ಜುನ, ಸೊ ನಾನು ಈ ಒಂದು ನಿನ್ನ ಕೋರಿಕೆಗೆ ಪ್ರಸನ್ನನಾಗಿ ಈ ಒಂದು ವಿಶ್ವರೂಪವನ್ನ ನಿನ್ಗೆ ತೋರಿಸಿದ್ದೇನೆ. ಈ ಒಂದು ನಂದು ಅನಂತವೂ ಆದಂತಹ ವಿಶ್ವಂ ಅನಂತ ಅಂತ ಹೇಳ್ತಾರೆ. ವಿಶ್ವದಲ್ಲಿಯೇ ಅನಂತವಾದಂತಹ ತೇಜಮವಾದಂತಹ ಈ ಒಂದು ನನ್ನ ಆದಿರೂಪವನ್ನ ನಿನಗಿಂತ ಮುಂಚೆ ಯಾರು ಕೂಡ ಕಂಡಿಲ್ಲ, ನೋಡಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲೋಕದೇವಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿ ಮಾತಾಜಿ? ಶ್ರೀ ಶ್ಲೋಕ 47. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ. ಮಾತಾಜಿ ರಾಗ ಚೇಂಜ್ ಆಗುತ್ತಲ್ಲ ಮಾತಾಜಿ? ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್
तेजोमयं विश्वमनन्तमाद्यं यन्मे त्वदन्येन न दृष्ट्वा पूर्वम्। हरे कृष्ण माताजी, धन्यवाद माताजी। हरे कृष्ण माताजी। श्री भगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वदन्येन न दृष्टपूर्वम्। हरे कृष्ण माताजी। हरे कृष्ण माताजी। ಹೇಳಿ ಮಾತಾಜಿ। श्रीभगवानुवाच मया प्रसन्नेन तवार्जुनेदं रूपं परं दर्शितमात्मयोगात् तेजोमयं विश्वमनन्तमाद्यं यन्मे त्वदन्येन न दृष्टपूर्वम्। ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1148ನೇ ಶ್ಲೋಕ. ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ. ನ ವೇದ ಯಜ್ಞಾಧ್ಯಯನೈರ್ನ ದಾನೈಃ. ನ ವೇದ ಯಜ್ಞ, ಇಲ್ಲಿ ಇದು 2 ಪದಗಳ ಕೂಡಿದೆ. 2ಕ್ಕೆ 3 ಪದ ಕೂಡಿದೆ. ವೇದ ಯಜ್ಞ ಅಧ್ಯಯನೈಹಿ ನ ಅಂತ ಹೇಳಿ, ವೇದ ಯಜ್ಞ ಅಧ್ಯಯನೈಹಿ ನ ಅಂತ. ಸೊ ಇಲ್ಲಿ ನೀವೇನು ಹೇಗೆ ಹೇಳ್ಬೇಕು? ವೇದ ಯಜ್ಞಾಧ್ಯಯನ ವೇದ ಯಜ್ಞಾಧ್ಯಯನೈರ್ನ, ಹಾಗೆ ಹೇಳಿ, ವೇದ ಯಜ್ಞಾಧ್ಯಯನೈರ್ನ ಅಥವಾ ವೇದ ಯಜ್ಞ ಅಧ್ಯಯನೈರ್ನ. 2 ಪದ ಮಾಡಿ. ವೇದ ಯಜ್ಞ 1, ಅಧ್ಯಯನೈರ್ನ 2ನೇದ್ದು. ದಾನೈಹಿ, ನೈ ಐ ಇದೆ, ಸೊ ವಿಸರ್ಗ ಕೂಡ ಹೈ ಬರುತ್ತೆ. ದಾನೈಹಿ ಹಿ ಬರುತ್ತೆ, ದಾನೈಹಿ. ನ ಚ ಕ್ರಿಯಾಭಿರ್ನ ಕ್ರಿಯಾಭಿಹಿ ನ ಅಂತ, ಕ್ರಿಯಾಭಿರ್ನ ತಪೋಭಿರುಗ್ರೈಹಿ ಅಂತ, ತಪೋಭಿರುಗ್ರೈಹಿ ಏವಂ ದೊಡ್ಡೇ ಇದೆ, ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಇದ್ರೊಂದು ಅರ್ಥ ತಿಳ್ಕೊಂಡ್ ಬರೋಣ. ನ ಅಂತ ಹೇಳ್ತಾ ಇರುವಂತದ್ದು ಇಲ್ಲ ಅಂತ. ಏನಿಲ್ಲ? ವೇದ ಯಜ್ಞಾಧ್ಯಯನೈರ್ನ, ಅಂದ್ರೆ ವೇದದ ಅಧ್ಯಯನ ಮತ್ತೆ ಯಜ್ಞಗಳಿಂದ ಅಂತ ಅರ್ಥ. ಅದು ದಾನೈಹಿ ಅಂತಂದ್ರೆ ದಾನಗಳಿಂದಲೂ ಅಲ್ಲ. ಏನಲ್ಲ? ಮುಂದೆ ಕೊಡ್ತಾರೆ. ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಹಿ. ನ ಚ ಕ್ರಿಯಾಭಿರ್ನ ಅಂದ್ರೆ ಕರ್ಮ, ಕ್ರಿಯಾಭಿರ್ನ ಅಂತಂದ್ರೆ ಕರ್ಮ, ಧಾರ್ಮಿಕ ಕ್ರಿಯೆಗಳು ಅಂತ ಹೇಳ್ತಾ ಇರುವಂತದ್ದು. ಸೊ ಧಾರ್ಮಿಕ ಕ್ರಿಯೆಗಳ ಮೂಲಕವೂ ಇಲ್ಲ. ತಪೋಭಿರುಗ್ರೈಹಿ, ಉಗ್ರೈಹಿ ಅಂತ ಹೇಳ್ತಾ ಇರುವಂತದ್ದು ಉಗ್ರ ತಪಸ್ಸು. ತಪೋಭಿ ಅಂದ್ರೆ ತಪಸ್ಸು ಅಂದ್ರೆ ಸರಳವಾದಂತ ತಪಸ್ಸು. ಉಗ್ರೈಹಿ ಅಂದ್ರೆ ಭೀಕರವಾದಂತಹ ಉಗ್ರವಾದಂತಹ ತಪಸ್ಸುಗಳಿಂದಲೂ ಕೂಡ ನಿನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏವಂ ರೂಪ, ಸೊ ಇಂತಹ ರೂಪ, ಸೊ ಇಂಥ ರೂಪ ಏನಿದೆಯಲ್ಲ,
ವೇದದಿಂದ, ವೇದದ ಅಧ್ಯಯನದಿಂದ, ದಾನದಿಂದ, ಮತ್ತೆ ಧಾರ್ಮಿಕ ಕ್ರಿಯೆಗಳಿಂದ, ಉಗ್ರ ತಪಸ್ಸಿನಿಂದ, ಶಕ್ಯಹಂ ನೃಲೋಕೆ. ಏವಂ ರೂಪ ಶಕ್ಯ ಅಹಂ ನೃಲೋಕೆ. ದೃಷ್ಟುಂ ಕೂಡ ಮುಂದೆ ಬರುತ್ತೆ. ಇಂತಹ ವಿಶ್ವರೂಪವನ್ನ ಮಾನವ ಲೋಕದಲ್ಲಿ, ನೃಲೋಕೆ ಅಂದ್ರೆ ನರರ ಲೋಕ, ಅದು ಮಾನವ ಲೋಕ. ಸೊ ಮಾನವ ಲೋಕದಲ್ಲಿ ಯಾರೂ ಕಾಣಲಾರರು. ಏವಂ ರೂಪ, ಇಂಥ ರೂಪವನ್ನ ಶಕ್ಯ ಅಹಂ, ಸಾಧ್ಯ ಇಲ್ಲ. ಎಲ್ಲಿ? ನರರ ಲೋಕದಲ್ಲಿ ನೋಡ್ಲಿಕ್ಕೆ, ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದ್ರಷ್ಟುಂ ತ್ವದನ್ನೇನ, ದ್ರಷ್ಟುಂ ಅಂತ ಅಲ್ಲೇ ಬರ್ತದೆ ನೋಡಿ, ಕಾಣಲಾರರು ಅಂತ. ತದನ್ನೇನ ಕುರು ಪ್ರವೀರ. ಓಕೆ, ತ್ವದನ್ನೇನ ಅಂತಂದ್ರೆ ನಿನ್ನ ಹೊರತಾಗಿ, ಮತ್ತೆ ಚಿನ್ನಾಗಿಲ್ಲ. ತ್ವದನ್ನೇನ ಅಂದ್ರೆ ತ್ವದ್ ಅನ್ನೇನ, ನಿನ್ನನ್ನ ಹೊರತುಪಡಿಸಿ ಅಂತ. ನಿನ್ನನ್ನ ಹೊರತಾಗಿ ಯಾರಿಂದಲೂ ಕುರು ಪ್ರವೀರ, ಉತ್ತಮ ಕೌರವ ಅಂತ ಹೇಳ್ತಾ ಇರುವಂತದ್ದು. ಗುರು ಪ್ರವೀರ, ಪ್ರವೀರ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ಪ್ರವೀರ ಅಂತಂದ್ರೆ ಕುರು ವಂಶದ ವೀರನೇ ಅಂತ ಹೇಳ್ತಾ ಇರುವಂತದ್ದು. ಸೊ ನಿನ್ನನ್ನು ಹೊರತುಪಡಿಸಿ ಯಾರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ, ನೋಡುವಂತಿಲ್ಲ ಕುರುಶ್ರೇಷ್ಠ ಅಂತ. ಸೊ ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ, ಓ ಕುರುಕುಲದ ಶ್ರೇಷ್ಠನೇ, ಇಂಥ ವಿಶ್ವರೂಪವನ್ನ ಮಾನವ ಲೋಕದಲ್ಲಿ ವೇದದ ಅಧ್ಯಯನದಿಂದ, ಯಜ್ಞ, ದಾನ, ಧಾರ್ಮಿಕ ಕಾರ್ಯಗಳು ಅಥವಾ ಕಠಿಣ ತಪಸ್ಸುಗಳ ಮೂಲಕ ಯಾರು ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಹೊರತಾಗಿ ಯಾರು ಈ ರೂಪವನ್ನ ಕಾಣಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇರುವಂತದ್ದು ಭಗವಂತ ಅರ್ಜುನನಿಗೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಓಕೆ, ಮಂಗಳ ಬಿವಿ ಮಾತಾಜಿ, ಮಂಗಳ ಎ ಮಾತಾಜಿ, ಪದ್ಮ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ನ ವೇದ ಯಜ್ಞ ಧ್ಯಾನ ನೈರ್ವದಾನೈ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈ ಏವ ರೂಪ ಶಕ್ಯಹಂ ನೃಲೋಕೆ ದ್ರಷ್ಟು ತ್ವದೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ದಾನೈಹಿ, ನೈಹಿ ವಿಸರ್ಗ ಹೇಳ್ಬೇಕಲ್ಲ, ದಾನೈಹಿ ತಪೋಭಿರುಗ್ರೈಹಿ. ಮಾತಾಜಿ ನಾವೇ ಅದಷ್ಟೇ ಹೇಳಿ, ದಾನೈಹಿ ಅದಷ್ಟೇ ಹೇಳಿ, ಉಳಿದಿದ್ ಸರಿ ಇದೆ. ಜ್ಞಾನೈರ್ವದಾನೈ ನ ಚ ದಾನೈಹಿ ಮಾತಾಜಿ, ನಾನೇನ್ ಹೇಳ್ತಾ ಇದ್ದೇನೆ ಗಮನಿಸಿ. ಫಸ್ಟ್ ಲೈನ್ ಲಾಸ್ಟ್ ಶಬ್ದ ದಾನೈಹಿ. ನೀವು ದಾನೈ ದಾನೈ ಅಷ್ಟೇ ಹೇಳಿದ್ರಿ. ದಾನೈಹಿ, ಹಿ ಹಿ. ದಾನೈಷಿ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈ ರುಗ್ರೈಹಿ. ರುಗ್ರೈಹಿ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ನಾನ್ ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ. ಅಲ್ಲ, ಉಚ್ಚಾರಣೆ ಕೇಳಿಸ್ತಾ ಇದೆಯಲ್ಲ ನಂದು? ಸರಿಯಾಗಿ ಕೇಳಿಸ್ತಾ ಇದೆ ಮಾತಾಜಿ. ಸರಿ, ಓಕೆ, ಹೇಳಿ ಮಾತಾಜಿ. ಏವಂ ರೂಪ. ಏವ ರೂಪಂ ಶಕ್ಯ. ಅದು ಆಕ್ಚುಲಿ ಅದು ಏವ ರೂಪ ಶಕ್ಯಹಂ ನೃಲೋಕೆ ದ್ರಷ್ಟು ತ್ವದೈನೇನ ಕುರು ಪ್ರವೀರ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ನ ವೇದ ಯಜ್ಞ ಅಧ್ಯಯನೈರ್ನ ದಾನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ನಾವೇದ ಯಜ್ಞಾದ್ಯನೈಃ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪ ಶಕ್ಯಹಂ ನೃಲೋಕೆ ದ್ರಷ್ಟುಂ
द्रष्टुं 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 त्वदेनेन कुरु प्रवीरा. हरे कृष्ण माताजी, ಕರೆಕ್ಟಾ? ಇದು ಫಸ್ಟ್ ಲೈನು ವೇದ ಯಜ್ಞ ಅಧ್ಯಯನೈರ್ನ ಅಥವಾ ಕೂಡಿ ಹೇಳಿ ವೇದ ಯಜ್ಞಾಧ್ಯಯನೈರ್ನ. ವೇದ ಯಜ್ಞಾಧ್ಯಯನೇರ್ನ ದಾನೈ. ಕರೆಕ್ಟ್ ಮಾತಾಜಿ? ದಾನೈಹಿ ಅದು ವಿಸರ್ಗ ಉಚ್ಚಾರಣೆ ಮಾಡ್ಬೇಕಲ್ಲ ಮಾತಾಜಿ. ದಾನೈ ಅಲ್ಲಿ ಎರಡು ದಾನೈಹಿ ಡಾಟ್ ಇದೆಯಲ್ಲ, ದಾನೈಹಿ ತಪೋಭಿರುಗ್ರೈಹಿ ಐ ಇದೆಯಲ್ಲ ಅದಕ್ಕೆ. ಸೊ ಹಾಗಾಗಿ ನಾವು ದಾನೈಹಿ. ದಾನೈಹಿ. ಕರೆಕ್ಟ್ ಮಾತಾಜಿ, ದಾನೈಹಿ. ನಚ ಕ್ರಿಯಾಭಿರ್ನ ತಪೋಭಿರುಗ್ರೈಹಿ. ಕರೆಕ್ಟ್ ಮಾತಾಜಿ? ಸರಿ ಸರಿ. ಏವಂ ರೂಪ ಸಖ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ದ್ರಷ್ಟುಂ ಅಂತ ಇದೆ, ದೃಷ್ಟುಂ ಇಲ್ಲ. ದೃಷ್ಟುಮ್ಮೆ ಮತ್ತು ದ್ರಷ್ಟುಂಗೆ ವ್ಯತ್ಯಾಸ ಇದೆ. ಸರಿ ಸರಿ ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11:49 ಶ್ಲೋಕ. ಮಾತೇ ವ್ಯಥಾ ಮಾ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಂಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹರೇ ಕೃಷ್ಣ. ಇದ್ರೊಂದು ಉಚ್ಚಾರಣೆ. ಮಾತೇ ವ್ಯಥಾ ಮಾ ಚ ವಿಮೂಢ ಭಾವೋ. ವಿಮೂಢ ಭಾವೋ ಹಾಗೆ ಹೇಳಿ, ಹೇಗಿದೆಯೋ ಹಾಗೆ. ವಿಮೂಢ ಭಾವ ದೃಷ್ಟ್ವಾ ರೂಪಂ. ಇಲ್ಲಿ ನೋಡಿ ಧ್ರು ಇದೆ, ಆಗಲಲ್ಲಿ ದ್ರ ಇತ್ತು, ದ್ರಷ್ಟು ಇಲ್ಲಿ ಧ್ರು. ದೃಷ್ಟ್ವಾ ರೂಪಂ ಘೋರಮೀದೃಂಮಮೇದಂ. ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಘೋರಂ ಈದೃಕ್ ಮಮ ಇದಂ. 4 ಪದ ಆಗುತ್ತೆ. ಮಮ ಇದಂ ಅಂತ. ಘೋರಂ ಈದೃಕ್ ಮಮ ಇದಂ. ನೀವು ಇದನ್ನ ಘೋರಮೀದೃಂಮ ಏದಂ. ಇದೃಂಮ ಅಲ್ಲಿ ಒಂದು ಮ ಸೇರ್ಬೇಕು. ಆಕ್ಚುಲಿ ಅಲ್ಲಿ ತಪ್ಪಿದೆ 2ನೇ ಲೈನ್ ಅಲ್ಲಿ ನೋಡಿ, ಲಾಸ್ಟು. ಅದಕ್ಕೆ ಅಲ್ಲಿ ಮಮ ಅನ್ನುವಂಥ ಪದ ಹೋಗ್ಬಿಟ್ಟಿದೆ. ಅದಕ್ಕಾಗಿ ಅದು ಅರ್ಥ ಬೇರೆ ಕೊಡುತ್ತೆ. ಘೋರ ಮೀದೃಂಮ ಅಂತ ಏನಿದೆಯಲ್ಲ, ಮ ಇದೆಯಲ್ಲ, ಮ ಒತ್ತಿದೆ. ಸರಿ ಸರಿ. ಮೀದೃಂಮ ಮೇದಂ. ಓಕೆ, ಹಾಗೆ ಹೇಳಿ. ಘೋರಂ ಈದೃಂಮ ಮೇದಂ ಈ ತರ ಹೇಳಿ. 2 ಪದ ಮಾಡಿ. ಘೋರಂ, ಅದು ಮೀ ಇದೆಯಲ್ಲ, ಮೀದ್ ಸ್ಪ್ಲಿಟ್ ಆಗಿ ಮ ಹಿಂದಿನ ಪದಕ್ಕೆ ಹೋಗುತ್ತೆ. ಈ ಅನ್ನುವಂಥದ್ದು ಮುಂದಿನ ಪದಕ್ಕೆ ಹೋಗುತ್ತೆ. ಘೋರಂ ಈದೃಂಮ ಮೇದಂ. ಸರಿ, ಹಾಗೆ ಮಾಡಿ. ಮಗೆ ಮ ಒತ್ತಿದೆಯಲ್ಲ, ಸೊ ಅಲ್ಲಿದೆ ಮ. ಓಕೆ, ಸರಿ ಇದೆ, ಸರಿ ಇದೆ, ತಪ್ಪಿಲ್ಲ ಅದು. ಘೋರಂ ಈದೃಂಮ ಮೇದಂ ವ್ಯಪೇತಭಿಹಿ. ಅಲ್ಲಿ ನೋಡಿ ಮಧ್ಯದಲ್ಲಿ ವಿಸ್ಕಾರ ವಿಸರ್ಗ ಇರೋದ್ರಿಂದ ಬಿಹಿ ಅಲ್ಪವಾಗಿ ಹ ಉಚ್ಚಾರಣೆ ಮಾಡ್ಬೇಕು. ವ್ಯಪೇತಭಿ ಪ್ರೀತ ಮನಃ. ಇಲ್ಲಿ ಕೊಡಿ ನಾಕೆ ಹ ಮನಃ. ಪ್ರೀತ ಮನಃ ಪುನಸ್ತ್ವಂ ತದೇವ ಮೇ ರೂಪಂ ಇದಂ. ಅಲ್ಲಿ ರೂಪಂ ಇದಂ ಇದೆಯಲ್ಲ, ರೂಪಂ ಇದಂ ಅಂತ ಕರೀತಾರೆ. ಸ್ಪ್ಲಿಟ್ ಮಾಡಿದ್ರೆ ರೂಪಂ ಮತ್ತೆ ಈ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಇದಂ ಪ್ರಪಶ್ಯ. ಹರೇ ಕೃಷ್ಣ. ಇದ್ರ ಒಂದು ಉಚ್ಚಾರಣೆ ತಿಳ್ಕೊಳ್ಳೋಣ. ಮಾತೇ ವ್ಯಥಾ. ಇಲ್ಲಿ ಮಾತೆ ವ್ಯಥಾ ಹೇಳ್ತಾ ಇರುವಂತದ್ದು ನಿನಗೆ ಮಾತೆ ಅಂದ್ರೆ ಆಗದಿರ್ಲಿ ಅಂತ ಹೇಳಿ. ತೇ ಅಂದ್ರೆ ನಿನಗೆ ಆಗದಿರ್ಲಿ, ಏನು ತೊಂದ್ರೆ, ವ್ಯಥಾ. ಸೊ ನಿನಗೆ ಚಿಂತೆ ಆಗದಿರ್ಲಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು.
ಆಮೇಲೆ ಮಾಚ ವಿಮೂಢ ಭಾವೋ. ಹ್ಮ್ ವಿಮೂಢ ಅಂತಂದ್ರೆ ದಿಗ್ಭ್ರಮೆಗೊಳ್ಳುವಂಥದ್ದು ಅಂತ, ಮೂಢ ಆಗೋದು ಅಂತ. ಏನು? ಮನೋಭಾವ. ಮಾಚ ವಿಮೂಢ ಭಾವೋ. ಸೊ ಈ ಒಂದು ಮೂಢವಾಗಿರುವಂತಹ ಮನೋಭಾವ ಇರಬಾರದು. ದೃಷ್ಟ್ವಾರೂಪಂ ಘೋರಂ. ದೃಷ್ಟ್ವಾರೂಪಂ ಘೋರಂ ಆ ಪದ ಬರುತ್ತೆ ಅಲ್ಲಿ. ದೃಷ್ಟ್ವಾರೂಪಂ ಘೋರಂ ಅಂದ್ರೆ ದೃಷ್ಟ್ವಾ ಅಂತಂದ್ರೆ ನೋಡಿ ಅಂತ. ಏನನ್ನ ನೋಡಿ? ಘೋರ ರೂಪಂ. ಘೋರವಾದ ರೂಪವನ್ನ, ಭೀಕರವಾದ ರೂಪವನ್ನ ಕಂಡು ಈ ದೃಂಗ್ಮ ಮೇದಂ. ಈ ದೃಂಗ್ಮ ಮೇದಂ. ಸೊ ಇದು ನನ್ನ ಈ ರೂಪ ಭೀಕರ ರೂಪವಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆಮೇಲೆ ವ್ಯಪೇತಭಿಃ. ವ್ಯಪೇತಭಿಃ ಅಂದ್ರೆ ಭಯದಿಂದ ಭೀತರಾದವರಿಂದ. ಪ್ರೀತಮನ ಪುನಸ್ತ್ವಂ. ಪ್ರೀತಿಯ ಮನಸ್ಸಿನಿಂದ. ಪುನಸ್ತ್ವಂ ಮತ್ತೆ ನೀನು. ಪುನಸ್ತ್ವಂ ಅಂದ್ರೆ ಮತ್ತೆ ನೀನು. ಪುನಃ ಸ್ತ್ವಂ ಮತ್ತೆ ನೀನು. ತದೇವ ಮೇ. ತದೇವ ಅಂದ್ರೆ ನನ್ನ ಒಂದು ಮೃದುವಾದ ರೂಪವನ್ನ. ತದೇವ ಮೇ ರೂಪಂ ಇದಂ ಪ್ರಪಶ್ಯ. ಸೊ ನನ್ನ ಇದು ಒಂದು ಶಾಂತವಾದಂತಹ ರೂಪವನ್ನ ನೀನು ನೋಡು ಅಂತ ಹೇಳಿ. ಹಾಗಾಗಿ ಇಲ್ಲಿ ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಈ ಶ್ಲೋಕ ಲೈನ್ ಬೇರೆ ಬೇರೆ ಅರ್ಥ ಕೊಡುತ್ತೆ, ಆದ್ರೆ ಒಟ್ಟಾರೆ ಎಲ್ಲ ನೋಡಿದಾಗ ಒಂದು ಸೆಂಟೆನ್ಸ್ ಆಗತ್ತಲ್ಲ. ಸೊ ಅದೇನ್ ಹೇಳುತ್ತೆ ಅಂದ್ರೆ, ಅರ್ಜುನ ನಿನ್ನಲ್ಲಿ ಈ ಒಂದು ಹೆದರಿಕೆ ಅಜ್ಞಾನ ಭಾವ ಬರಬಾರದು. ನೀನು ಈ ನನ್ನ ಒಂದು ಭೀಕರವಾದಂತ ವಿಶ್ವರೂಪವನ್ನ ಕಂಡಿದ್ದೀಯ. ಮತ್ತೆ ಕೆಲವರು ಅದರಿಂದ ಭಯಗೊಂಡಿದ್ದಾರೆ. ಇನ್ನು ಕೆಲವರು ಪ್ರೀತಿಯಿಂದ ತಣ್ಣಗಾಗಿದ್ದಾರೆ, ಶಾಂತರಾಗಿದ್ದಾರೆ. ಈಗ ನಾನು ಪುನಃ ನನ್ನ ಒಂದು ಮೃದುವಾದ ಒಂದು ಮಾನವೀಯ ರೂಪವನ್ನ ತೋರಿಸ್ತೇನೆ ನೋಡು ಅಂತ. ಮಾನವೀಯ ರೂಪ ಅಂತಂದ್ರೆ ಇಲ್ಲಿ ಅದು ಭಗವಂತನ ರೂಪ ಇದು ಆಗಿರುವಂಥದ್ದು, ಆಕ್ಚುಲಿ ಅಲೌಕಿಕ. ಸೊ ಒಂದು ಮೃದುವಾದ ರೂಪವನ್ನ ತೋರಿಸ್ತೇನೆ ಅಂತ ಹೇಳಿ. ಇಲ್ಲಿ ನಿಮ್ಗೆ ಅನುವಾದದಲ್ಲಿ ಬರ್ಬೋದು, ಅದು ಪರ್ಪಟ್ ಅರ್ಥ ಆಗೋ, ಇದು ಅನುವಾದ ಅರ್ಥ ಆಗೋ ತರ ನೀವು ಶಿಲ ಪದ ಕೊಟ್ಟಿದ್ದಾರೆ. ಇದು ಏನು ಎಕ್ಸಾಕ್ಟ್ ಇದೆ ಅಲ್ಲ ಲೈನು, ಆ ಲೈನ್ ಈಗ ನಾನು ಹೇಳಿದ್ನಲ್ಲ ಆ ಅರ್ಥವನ್ನ ಕೊಡುತ್ತೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳ ಮಾತಾಜಿ. ಹಾ ಹೇಳ್ಸಿ. ಭಾರತ ಮಾತಾಜಿ ಹೇಳಿದ್ದೀರೇನಲ್ಲ ಮಾತಾಜಿ? ಹರೇ ಇಲ್ಲ ಕೃಷ್ಣ. ಮಾತಾಜಿ, ಹೀಗೆ ಹೇಳ್ಬೇಕು ಮಾತಾಜಿ. ಹಾ ಹೇಳಿ. ಅವಾಗ ಹೇಳಕ್ ಹೇಳಿದ್ದೆ ಮಾತಾಜಿ, ನೀವು ಹೇಳಿ. ಹೇಳಿದ್ರಿ ಮಾತಾಜಿ, ಕಂಟಿನ್ಯೂ ಮಾಡ್ಬಿಟ್ರು ಮಾತಾಜಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರು. ಆಯ್ತು ಹೇಳಿ 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 ಹೇಳಿ. ವ್ಯತಾಮ ರವಿ ಪ್ರಭುಜಿ ಒಂದ್ ಸೆಕೆಂಡ್ ಮಾತಾಜಿ. ಅವ್ರ ಹೇಳಿ. ಮೂಢಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಗ್ಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತೆ ವ್ಯತಾಮಾ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರ ವಿದ್ರುಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ಮಾತೆ ವ್ಯತಾಮಾ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮಿದೃಗ್ಮಮೇದಂ ವ್ಯಪೇತಭಿಃ ಪ್ರೀತಿಮನಾ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಬೇಗ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತೆ ವ್ಯತಾಮಾ ಚ ವಿಮೂಢ ಭಾವೋ ದೃಷ್ಟಾಂ ರೂಪಂ ಘೋರಮಿದ್ರಂ ಮಮೇದಂ ವ್ಯಪೇತಿಭಿಃ ಪ್ರೀತಮಾನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು.
ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಒಂದು ಕೊನೆಯ ಶ್ಲೋಕ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 50ನೇ ಶ್ಲೋಕ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ. ಅಂದ್ರೆ ಸಂಜಯ್ ವಾಚ, ಸಂಜಯ್ ಹೇಳ್ತಾರೆ, ಸಂಜಯನು ಹೇಳಿದನು ಏನಂತ, ಇತ್ಯರ್ಜುನಂ ಅಂದ್ರೆ ಹೀಗೆ ಅರ್ಜುನನಿಗೆ, ವಾಸುದೇವಸ್ತಥೋಕ್ತ್ವಾ ಅಂದ್ರೆ ವಾಸುದೇವ ತಥ ಉಕ್ತ್ವಾ ಶ್ರೀಕೃಷ್ಣ ಹೀಗೆ ಹೇಳಿದ, ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ. ಸ್ವಕಂ ರೂಪಂ ದರ್ಶಯಾಮಾಸ ನನ್ನ ಸ್ವಂತ ರೂಪವನ್ನ ತೋರಿಸಿದ ಮೇಲೆ, ಅಥವಾ ಸ್ವಂತ ರೂಪ ಅಂತಂದ್ರೆ ಇಲ್ಲಿ ನಿಜವಾದ ಚತುರ್ಭುಜ ರೂಪವನ್ನ ತೋರಿಸಿದ ಭೂಯಃ ಮತ್ತೆ ಆಶ್ವಾಸಯಾಮಾಸ ಅಂದ್ರೆ ಸಮಾಧಾನ ಪಡಿಸಿದ ಅಂತ ಹೇಳಿ, ಆಶ್ವಾಸಯಾಮಾಸ ಸಮಾಧಾನ ಪಡಿಸಿದ, ಪ್ರೋತ್ಸಾಹ ಕೊಟ್ಟ. ಚ ಭೀತಮೇನಂ ಅಂದ್ರೆ ಈ ಹೆದರಿದ ಅವನನ್ನ ಅಂತ ಅರ್ಥ. ಭಯಗೊಂಡ ಅರ್ಜುನನನ್ನ ಆಶ್ವಾಸನೆ ಕೊಟ್ಟ. ಯಾರಿಗ್ ಕೊಟ್ಟ? ಚ ಭೀತಮೇನಂ ಅಂದ್ರೆ ಭಯಗೊಂಡ ಅರ್ಜುನನನ್ನ. ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ ಹೀಗೆ ಮೃದುವಾದ ರೂಪವನ್ನ ಧರಿಸಿದಂತ. ಭೂತ್ವ ಅಂದ್ರೆ ಇಲ್ಲಿ ಹಾಗೆ ಮತ್ತೆ ಪುನಃ ಒಂದು ಸೌಮ್ಯ ವಪು ಅಂದ್ರೆ ಸುಂದರವಾದ ರೂಪ, ಅಥವಾ ಮೃದುವಾದ ರೂಪವನ್ನ ಧರಿಸಿದ ಆ ಮಹಾತ್ಮ ಅಂತ ಹೇಳಿದ ಹಾಗೆ ಇಲ್ಲಿ. ಇದರ್ಥ ಏನ್ ಕೊಡುತ್ತಂದ್ರೆ, ಸಂಜಯ್ ಹೇಳ್ತಾರೆ, ಕೃಷ್ಣ ತನ್ನ ವಿಶ್ವರೂಪವನ್ನ ತೋರಿಸಿದ ನಂತರ ಮತ್ತೆ ತನ್ನ ಮೃದುವಾದಂತ ಶಾಂತ ಸ್ವರೂಪದ ಒಂದು ರೂಪಕ್ಕೆ ಹಿಂದಿರುಗ್ತಾನೆ, ಬೈಗೊಂಡ ಅರ್ಜುನನನ್ನ ಸಮಾಧಾನ ಮಾಡ್ತಾನೆ ಅನ್ನೋದು ಅರ್ಥ ಹೇಳುತ್ತೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ ಎಲ್ರು, ಮಾತಾಜಿ. ಅಟೆಂಡೆನ್ಸ್ ಹಾಕಿ ಉಳಿದವರು. ಇಲ್ಲದೆ ಮಾತಾಜಿ, ಈಗ ಬಂದ್ರ ನೀವು? ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಸೌಮ್ಯ ಶೀತಲ್ ಮಾತಾಜಿ, ಉಮಾದೇವಿ ಮಾತಾಜಿ ಹೇಳಿ. ವೆಂಕಟೇಶ್ ಪ್ರಭುಜಿ. ಶೀಲ ಮಾತಾಜಿ ಹೇಳಿ. ಸಂಜಯ ವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ವಪೂರ್ ಮಹಾತ್ಮ ಒಂದು ಸರಿ ಹೇಳಿದ್ರಿ. ಸೌಮ್ಯ ವಪೂರ್ ಸೌಮ್ಯ ವಪುರ್ ಮಹಾತ್ಮ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 50. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ
आश्वासयामास चाभीतमेनं भूत्वा पुनः सौम्य वपुर्महात्मा हरे कृष्ण माताजी भूत्वा पुनः सौम्य वपूर्व महात्मा हरे कृष्ण माताजी ಧನ್ಯವಾದಗಳು ಹರೇ ಕೃಷ್ಣ ಹೇಳಿ ಪ್ರಭುಜಿ. ಒಮ್ಮೆ ಸಿತ್ತಲ್ ಮಾತಾಜಿ ಹೇಳಿದ್ರೆ. ಹರೇ ಕೃಷ್ಣ ಮಾತಾಜಿ ಹೇಳ್ದೆ ಮಾತಾಜಿ ಧನ್ಯವಾದಗಳು. ಓಕೆ ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ವಿಜಯ ಕೃಷ್ಣ ಪ್ರಭುಜಿ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಶ್ಲೋಕ 50 ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯ ಆಶ್ವಾಸಯಾಮಾಸ ಚ ಪೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ವಿಜಯ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಏನಾದ್ರೂ ಪ್ರಶ್ನೆಗಳಿದೆಯಾ? ಇಂದಿನ ತರಗತಿಗಳದ್ದು ಅಥವಾ ಇವತ್ತಿನ ತರಗತಿಗಳು ಇನ್ನೂ ಒಂದು 5 ಮಿನಿಟ್ಸ್ ಇದೆ. ಏನಾದ್ರು ಇದ್ರೆ ಕೇಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮಾತಾಜಿ ಶ್ಲೋಕ 50 ಪಕ್ಕ ಕೆಲವೊಂದು ಶ್ಲೋಕಗಳಿಗೆ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ, ಏನಕ್ಕೆ ಮಾತಾಜಿ? ಕೆಲವೊಂದು ಶ್ಲೋಕಕ್ಕೆ ಹಾಕಿದ್ದಾರೆ, ಎಲ್ಲದಕ್ಕೂ ಹಾಕಿದ್ದಾರೆ ಅನ್ಸುತ್ತೆ ಮಾತಾಜಿ. ಇಲ್ಲಿ ನೋಡಿ, ಎಲ್ಲದಕ್ಕೂ ಇದೆ ನೋಡಿ. ಇಲ್ಲ ಎಲ್ಲಾನು ಮಾತಾಜಿ, ಇದೆ ಅಲ್ಲ. ಕೆಲವೊಂದು ಅದು ರಾಗ ಬರ್ತದೆ ಅಲ್ಲಿ ಸ್ಟಾರ್ ಉಂಟಲ್ಲ ಮಾತಾಜಿ. ಓ, ಟೋನ್ ಅದು ಚೇಂಜ್ ರಾಗ ಬದಲಾದಾಗ ಅದು ಟೋನಿಗೆ. ಓಕೆ, ಅದು ಇವೆಲ್ಲ change ಒಂದೇ ಮಾಡ್ಬೇಕು. ರಾಗ ಬರುತ್ತಲ್ಲ, ಹಾ ಮಾತಾಜಿ. ಆ ತರನ. ಹಾ ಹರೇ ಕೃಷ್ಣ 2 ತರ ಮಾತಾಜಿ. ಇದೆ ರಾಗ. ಇದು 2-3 ತರ ರಾಗ ಬರುತ್ತೆ. ಇದು ನಾನು ಒಂದೇ ರಾಗ ಹೇಳ್ತಾ ಇರೋದು. ಹೇಳಿ. ಮತ್ತೆ ರಾಗ ಚೆನ್ನಾಗಿದೆ ಚೇಂಜ್ ಮಾಡ್ಬಿಟ್ರೆ ಮಾತಾಜಿ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ಒಂದೇ ಹಾ ರಾಗ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ನೀವು ಕಲ್ತ ಮೇಲೆ ನಿಮ್ಗೆ ರಾಗ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಬರುತ್ತೆ. ಕಲಿಯೋಕ್ಕಿಂತ ಹಾ ಮುನ್ನ ರಾಗ ಬದಲಾಯಿಸಿದ್ರೆ ನೀವು ಮತ್ತೆ ತಪ್ತೀರಾ. ಆಗ ಹೊಸಬ್ರು ಇದ್ದಾರಲ್ಲ. ಹಾ ಓಕೆ ಓಕೆ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇದು ಎಸ್ ಅಂದ್ರೆ ಎಸ್ ಹಾಕಿದ್ರಲ್ವಾ, ಅದು ದೀರ್ಘ ಮಾಡಿ ಹೇಳ್ಬೇಕಲ್ವಾ ಮಾತಾಜಿ? ಇಲ್ಲ, ಎಸ್ ಅಂದ್ರೆ ಅವಗ್ರಹ. ಅದು ಅವಗ್ರಹ ಸರಿ ಅಂತ ಸರಿ. ಕರೀತಾರೆ ಸಂಸ್ಕೃತದಲ್ಲಿ. ಪಾಣಿನಿ ಶಾಸ್ತ್ರದ ಪ್ರಕಾರ ಅದು ಅವಗ್ರಹವನ್ನ ಅಂತ ಉಚ್ಚಾರಣೆ ಮಾಡ್ತಾರೆ. ಎಲ್ಲಿದೆ ಅದು? ಸ್ವಲ್ಪ ಮೇಲೆ. 50ರಲ್ಲಿದೆಯಾ? ಇಲ್ಲಿಲ್ಲ. 50ರಲ್ಲಿ ಇಲ್ಲ ಮಾತಾಜಿ, 1ರಲ್ಲಿ ಇತ್ತು ಅನ್ಸುತ್ತೆ. ಇದು ಫಸ್ಟ್. ನೀವ್ ಯಾರು? ರವಿ ಪ್ರಭುಜಿ. ನೀವು ಫಸ್ಟ್ ಕ್ಲಾಸಸ್ ಅನ್ನ ಕೇಳಿಸ್ಕೊಳ್ಳಿ ಪ್ರಭುಜಿ. ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಇಲ್ಲಿ ನೋಡಿ, ಋಷಿತೋಸ್ಮಿ ಅಂತ ಹೇಳಿ ಇದೆ. ಋಷಿತಃ ಋಷಿತಃ ಅಸ್ಮಿ ಅಂತ ಹೇಳಿ ಅಲ್ಲಿ ನಾವು ಬಿಡಿಸಿದ್ರೆ ಅಸ್ಮಿ ಅಂತ ಆಗುತ್ತೆ ನೋಡಿ. ಅಲ್ಲಿ ಅವಗ್ರಹ ರಿಪ್ಲೇಸ್ ಆಗಿ ಅನ್ನುವಂತ ಉಚ್ಚಾರಣೆ ಬರುತ್ತೆ. ಅಂದ್ರೆ ಅಲ್ಲಿ ಹಚ್ಬೇಕು ಅಂತ. ಮತ್ತೆ ಇಲ್ಲಿ ಹಿಂದೆ ತೋ ಇದೆಯಲ್ಲ, ಋಷಿತೋಸ್ಮಿ. ಕೂಡಿದ್ರೆ ತೋ ಓ ಹಚ್ತಾರೆ ಅಲ್ಲಿ. ನಾವೀಗ ಸಂಧಿಗಳನ್ನ ಬಿಡಿಸ್ತಿದ್ವಲ್ಲ, ಕನ್ನಡದಲ್ಲಿ ಸಂಧಿಗಳಿದ್ದಾವಲ್ಲ, ಕೂಡಿಸ್ತೇವೆ, ಅದನ್ನ ಬಿಡಿಸ್ತೇವೆ. ಹಾಗೆ ಸಂಸ್ಕೃತದಲ್ಲಿ ಋಷಿತೋಷ್ಮಿ ಋಷಿತಃ ಅಸ್ಮಿ ಅಂತ ಹೇಳಿ ಬರುತ್ತೆ. ಅದು ತೋ ಇರೋದು ವಿಸರ್ಗಾಗಿ ತಹ ಆಗುತ್ತೆ. ಋಷಿತಃ ಅಸ್ಮಿ ಅಂತ. ಸರಿ ಮಾತಾಜಿ. ಕೆಲವೊಂದ್ ಕಡೆ ಹಾಗೆ ಹೇಳ್ಬೋದು ನೀವು ಕೂಡಿ. ಇನ್ನು ಕೆಲವೊಂದ್ ಕಡೆಗೆ ನಿಮ್ಗೆ ದೊಡ್ಡದಿದ್ದಾಗ ಬಿಡಿಸ್ಲಿಕ್ಕೆ ಆಗಲ್ಲ ಅಲ್ಲ, ದೊಡ್ಡದಿದ್ದಾಗ ಹಾಗೆ ಹೇಳ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನೀವು ಮಧ್ಯದಲ್ಲಿ ಹಾಗೆ ಅವಗ್ರಹ ತಗೊಂಡು ಹೇಳ್ಬೋದು ಅಂತ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ರವಿ ಪ್ರಭುಜಿ. ಹಾ ಮಾತಾಜಿ. ಪ್ರಭುಜಿ ನಿಮ್ಗೆ ಲಿಂಕ್ ಹಾಕಿದ್ದೆ ನಾನು, ತಗೊಂಡ್ರ ಅದು ಬುಕ್ ತರ್ಸಕ್ಕೆ? ನನ್ಗೆ ಲಿಂಕ್ ಕಳ್ಸಿದ್ದೀರಾ ಮಾತಾಜಿ? ಹಾ, ಶ್ರೀಮದ್ ಭಾಗವತಂ ಗ್ರೂಪ್ ಅಲ್ಲೇ ಹಾಕಿದ್ದೆ ನೋಡಿ. ಓಕೆ ಓಕೆ ಆಯ್ತು ಮಾತಾಜಿ, ನೋಡ್ತೀನಿ. ನಿಮ್ ಬುಕ್ಸ್ ಬೇಕಂದಿದ್ರಲ್ಲ, ಅದಕ್ಕೆ ಹಾಕಿದ್ದೆ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ ಮಾತಾಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಮಾತಾಜಿ ಹರೇ ಕೃಷ್ಣ. ಈ ಚತುರ್ಭುಜ ಅಂತಂದ್ರೆ ಅದು ನಾರಾಯಣನ ರೂಪ ಅಲ್ಲ ಮಾತಾಜಿ? ವಿಷ್ಣುವಿನ ರೂಪ. ಅದೇ.
ಹರೇ ಕೃಷ್ಣ. ಧನ್ಯವಾದಗಳು ಹರೇ ಎಲ್ರಿಗೂ. ಕೃಷ್ಣ ಮಾತಾಜಿ, ವಾಂಚಾಕಲ್ಪತರುಭ್ಯಶ್ಚ ಧನ್ಯವಾದಗಳು. ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ.